ಕೇಂದ್ರ ಚುನಾವಣಾ ಆಯೋಗ ದಿನಾಂಕ 29/3/2023ರಂದು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ನೀತಿ ಸಂಹಿತೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು 29/3/2023ರಿಂದ 15/5/2023 ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ 9 ತಾಲೂಕುಗಳಲ್ಲೂ ಸಹ ಈ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ. ನಮ್ಮಲ್ಲಿ ತಮಗೆ ಗೊತ್ತಿರೋ ಹಾಗೆ ಚುನಾವಣಾ ನೀತಿ ಸಂಹಿತೆ ನಿನ್ನೆಯಿಂದಲೇ ಜಾರಿಯಾಗಿರ್ತಕ್ಕಂಥದ್ದು. ಅದು ಜಿಲ್ಲಾಧಿಕಾರಿಗಳು 13/4/2023ರಂದು ಚುನಾವಣಾ ನೋಟಿಫಿಕೇಷನನ್ನು ಹೊರಡಿಸ್ತಾರೆ. ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ಇರ್ತಕ್ಕಂಥದ್ದು 20/4/2023. ನಾಮಪತ್ರ ಪರಿಶೀಲನೆ ದಿನಾಂಕ 21/4/2023. ನಾಮಪತ್ರ ಹಿಂತೆಗೆದುಕೊಳ್ಳಲಿಕ್ಕೆ ಕೊನೆಯ ದಿನಾಂಕ 24/4/2023. ಚುನಾವಣೆ ನಡೀತಕ್ಕಂಥದ್ದು ಮೇ 10, 2023. ಮೇ 13 ಮತ ಎಣಿಕೆ ನಡೀತಕ್ಕಂಥದ್ದು. ನಮ್ಮಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಿನ ಚುನಾವಣಾಧಿಕಾರಿಗಳು ನಾಮಪತ್ರಗಳನ್ನು ಸ್ವೀಕಾರ ಮಾಡಲಿಕ್ಕೆ ಈಗಾಗಲೇ ನಾವು ಸ್ಥಳಗಳನ್ನು ಗುರುತು ಮಾಡಿದ್ದೀವಿ. ಅದನ್ನು ಸ್ಥಳೀಯವಾಗಿ ಪತ್ರಿಕೆಗಳಿಗೆ, ಮಾಧ್ಯಮಗಳಿಗೆ ಮತ್ತು ರಾಜಕೀಯ ಪಕ್ಷಗಳಿಗೂ ಸಾರ್ವಜನಿಕರು ಕೂಡ ತಿಳಿಸಿದ್ದೀವಿ. ಬೆಳ್ತಂಗಡಿಯಲ್ಲಿ ತಾಲೂಕು ಆಡಳಿತ ಸೌಧ ಇದು ನಾಮಪತ್ರ ಸ್ವೀಕಾರ ಮಾಡ್ತಕ್ಕಂಥ ಸ್ಥಳವಾಗಿರುತ್ತದೆ. ಅದೇ ರೀತಿ ತಾಲೂಕು ಆಡಳಿತ ಸೌಧ ಮೂಡುಬಿದಿರೆ, ಅದು ಮೂಡುಬಿದಿರೆಯ ನಾಮಪತ್ರ ಸ್ವೀಕಾರ ಮಾಡ್ತಕ್ಕಂಥ ಕೇಂದ್ರ. ಮಂಗಳೂರು ಉತ್ತರದಲ್ಲಿ ತಾಲೂಕು ಆಡಳಿತ ಸೌಧ ಮಂಗಳೂರು ತಾಲೂಕು. ಅದೇ ರೀತಿ ಮಂಗಳೂರು ದಕ್ಷಿಣದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಲಾಲ್ಬಾಗ್, ಅದು ನಾಮಪತ್ರ ಸ್ವೀಕಾರ ಮಾಡ್ತಕ್ಕಂಥ ಸ್ಥಳ ಆಗಿರುತ್ತೆ. ಬಂಟ್ವಾಳ, ಇಲ್ಲಿ ತಾಲೂಕು ಆಡಳಿತ ಸೌಧ ಬಂಟ್ವಾಳ. ಪುತ್ತೂರಲ್ಲಿ ತಾಲೂಕು ಆಡಳಿತ ಸೌಧ ಪುತ್ತೂರು ಮತ್ತು ಸುಳ್ಯದಲ್ಲಿ ತಾಲೂಕು ಆಡಳಿತ ಸೌಧ ಸುಳ್ಯ. ಈ ಸ್ಥಳಗಳು ನಾಮಪತ್ರ ಸ್ವೀಕಾರ ಮಾಡ್ತಕ್ಕಂಥ ಕೇಂದ್ರಗಳಾಗಿರ್ತಕ್ಕಂಥದ್ದು. ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣಾಧಿಕಾರಿ ಮತ್ತು ಸಹ ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿನ್ನೆಯವರೆಗೆ 17,58,647 ಮತದಾರರು ಇರ್ತಕ್ಕಂಥದ್ದು. ಅದರಲ್ಲಿ 8,60,396 ಪುರುಷ ಮತದಾರರು, 8,98,176 ಮಹಿಳಾ ಮತದಾರರು ಇರ್ತಕ್ಕಂಥದ್ದು. ತೃತೀಯ ಲಿಂಗಿಗಳು ಅಥವಾ ಟ್ರಾನ್ಸ್ಜೆಂಡರ್ಸ್ ಅಂತ 75 ಜನ ಮತದಾರರು ಇರ್ತಕ್ಕಂಥದ್ದು. ಇಡೀ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಯುವ ಮತದಾರರು 18ರಿಂದ 19 ವರ್ಷ ಒಳಗಿರ್ತಕ್ಕಂಥ ಯುವ ಮತದಾರರಲ್ಲಿ 33,577 ಜನ ಮತದಾರರು ಇರ್ತಕ್ಕಂಥದ್ದು. ಈ ಬಾರಿ ಇಡೀ ರಾಜ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಒಂದು ಪ್ರಪ್ರಥಮ ಮತ್ತು ವಿನೂತನ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ತಮಗೂ ಕೂಡ ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ತಾವು ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರ ಗಮನಕ್ಕೆ ತಂದಿದ್ದೀರಿ. ನಮ್ಮ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 80 ವರ್ಷ ಮೇಲ್ಪಟ್ಟು ಇರ್ತಕ್ಕಂಥವರು, ಪರ್ಸನ್ಸ್ ವಿತ್ ಡಿಸೆಬಿಲಿಟಿ, 90+, 100+, ಈ ರೀತಿ ಒಟ್ಟಾರೆ 60,934 ಮತದಾರರು ಇರ್ತಕ್ಕಂಥದ್ದು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಇವರುಗಳಿಗೆ ನಾವುಗಳು ಚುನಾವಣೆ ಅಥವಾ ಮತದಾನದ ದಿನಾಂಕದಿಂದ 5 ದಿನಗಳಿಗಿಂತ ಮುಂಚಿತವಾಗಿಯೇ ಅವರಿಗೆ ಸಂಪೂರ್ಣವಾಗಿ ಫಾರ್ಮ್ 12D ಕೊಟ್ಟು, ಅವರು 12D ಮುಖಾಂತರ ನಾವು ಮನೆಯಿಂದಲೇ ನಾವು ಮತದಾನ ಮಾಡ್ತೀವಿ ಅಂತೇಳಿ ಅನುಮೋದನೆ ಕೊಟ್ಟ ನಂತರ, ತದನಂತರ ನಮ್ಮ ಚುನಾವಣಾಧಿಕಾರಿಗಳು ಆ ತಂಡದಲ್ಲಿ 2 ಅಧಿಕಾರಿಗಳಿರ್ತಾರೆ, ಒಬ್ಬರು ವಿಡಿಯೋಗ್ರಾಫರ್ ಇರ್ತಾರೆ ಮತ್ತು ಒಬ್ಬರು ಪೊಲೀಸ್ ಸಿಬ್ಬಂದಿ ಇರ್ತಾರೆ. ಸೊ ಅವರು ಆ ಮನೆಗಳಿಗೆ ಹೋಗಿ ಅಲ್ಲಿ
ಸಂಬಂಧ ಪಕ್ಷಗಳ ಬೂತ್ ಲೆವೆಲ್ ಏಜೆಂಟ್ಸ್ ಏನಿದ್ದಾರೆ ಅವರ ಸಮ್ಮುಖದಲ್ಲಿ ವಿಡಿಯೋಗ್ರಫಿ ಮಾಡಿ, ವಿಡಿಯೋಗ್ರಫಿನ ಯಾವ ರೀತಿ ಮಾಡ್ತೀರ ಅಂತಂದರೆ ಅವ್ರು ಯಾರಿಗೆ ಮತ ಹಾಕ್ತಾರೆ ಅಂಚೆ ಪತ್ರದ ಮುಖಾಂತರ ಅಂತ ಆ ಗೌಪ್ಯತೆಯನ್ನು ಕಾಪಾಡಿಕೊಂಡು ಅದನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಒಟ್ಟಾರೆ ತಮಗೆಲ್ಲ ಗೊತ್ತಿರೋ ಹಾಗೆ, ಈಗಾಗಲೇ ತಿಳಿಸಿರೋ ಹಾಗೆ, ನಮ್ಮ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 1860 ಮತಗಟ್ಟೆಗಳಿರ್ತಕ್ಕಂಥದ್ದು. ಇದಕ್ಕೆ ಬೇಕಾಗಿರ್ತಕ್ಕಂಥ ಮತ್ತು ಮಾದರಿ ನೀತಿ ಸಮಿತಿಯನ್ನು ಜಾರಿಗೆ ತರಲಿಕ್ಕೆ ಈಗಾಗಲೇ ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ CEO ಡಾಕ್ಟರ್ ಕುಮಾರ್ ಇವರನ್ನು ನಾವು ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಆದೇಶದಂತೆ ಜಿಲ್ಲೆಯ ನೋಡಲ್ ಅಧಿಕಾರಿಯಾಗಿ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಈ MCC ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಒಬ್ಬ ನೋಡಲ್ ಅಧಿಕಾರಿಯನ್ನು ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ಸು, ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ಸು ಮತ್ತು ವಿಡಿಯೋ ಸರ್ವೆಲೆನ್ಸ್ ಟೀಮ್ಸ್ ಅಂತ ಮಾಡ್ಕೊಂಡಿರ್ತಕ್ಕಂಥದ್ದು. ಇಡೀ ಜಿಲ್ಲೆಯಲ್ಲಿ ಒಟ್ಟು 29 ಚೆಕ್ ಪೋಸ್ಟ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಇಡೀ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಅತ್ಯಂತ ಪಾರದರ್ಶಕವಾಗಿ, ಮುಕ್ತವಾಗಿ, ಯಶಸ್ವಿಯಾಗಿ ಮಾಡಿಸಲಿಕ್ಕೆ ನಮ್ಮಲ್ಲಿ ಈ ಕೆಳಕಂಡಂತೆ ನಾವು ತಂಡಗಳನ್ನು ನೇಮಕ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಹೇಳಿದಾಗೆ ಒಟ್ಟು 24 ವಿಡಿಯೋ ಸರ್ವೆಲೆನ್ಸ್ ಟೀಮ್ಸನ್ನು ಮಾಡ್ಕೊಂಡಿದ್ದೀವಿ, 60 ಫ್ಲೈಯಿಂಗ್ ಸ್ಕ್ವಾಡ್ಸನ್ನು ಮಾಡ್ಕೊಂಡಿದ್ದೀವಿ, 60 ಸ್ಟ್ಯಾಟಿಸ್ಟಿಕ್ ಸರ್ವೆಲೆನ್ಸ್ ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ, 184 ಸೆಕ್ಟರ್ ಆಫೀಸರ್ಸ್ ಟೀಮ್ಸನ್ನು ಮಾಡ್ಕೊಂಡಿದ್ದೀವಿ, VVT ವಿಡಿಯೋ ವಿವಿಂಗ್ ಟೀಮ್ಸ್ ಅಂತ 8 ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರು ಒಂದೊಂದು ತಂಡ ಇರುತ್ತೆ, 8 ತಂಡಗಳನ್ನು ಮಾಡ್ಕೊಂಡಿದ್ದೀವಿ. MCC ನೋಡಲ್ ಆಫೀಸರ್ಸು ಜಿಲ್ಲಾ ಪಂಚಾಯತ್ CEO ಡಾಕ್ಟರ್ ಕುಮಾರ್ ಅವರ ನೇತೃತ್ವದಲ್ಲಿ ಕ್ಷೇತ್ರಕ್ಕೆ ಒಬ್ಬರಂತೆ 8 ಜನ ಮಾಡ್ಕೊಂಡಿದ್ದೀವಿ ಮತ್ತು ಪ್ರತಿ ಕ್ಷೇತ್ರಕ್ಕೆ ಅಕೌಂಟಿಂಗ್ ಟೀಮ್ ಅಂತ 8 ಜನವನ್ನು ಮಾಡ್ಕೊಂಡಿದ್ದೀವಿ. ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಅಂತ ಕ್ಷೇತ್ರಕ್ಕೆ ಒಬ್ಬರನ್ನು 8 ವಿಧಾನಸಭಾ ಕ್ಷೇತ್ರಗಳಿಗೆ 8 ಜನ ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ 3 ವಿಧಾನಸಭಾ ಕ್ಷೇತ್ರಗಳು ಗ್ರಾಮೀಣ ಪ್ರದೇಶದಲ್ಲಿ ಸುಳ್ಯ, ಪುತ್ತೂರು ಮತ್ತು ಬಂಟ್ವಾಳ. ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮಂಗಳೂರು ಅಥವಾ ಏನು ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಇದು ಅಂತರರಾಜ್ಯ ಗಡಿಗಳನ್ನು ಹೊಂದಿರತಕ್ಕಂಥದ್ದು. ಈ ಅಂತರರಾಜ್ಯ ಗಡಿಗಳಲ್ಲಿ CCTV, ವೆಬ್ಕಾಸ್ಟಿಂಗ್, ವಿಡಿಯೋಗ್ರಾಫರ್ಸ್ ಮತ್ತು ಕಂಪ್ಲೀಟು ಎಲ್ಲ ಇಲಾಖೆಗಳ ಎಕ್ಸೈಸ್ ಟೀಮ್ ಇರ್ಬೋದು, ಪೊಲೀಸ್ ಟೀಮ್ ಇರ್ಬೋದು, ರೆವಿನ್ಯೂ ಟೀಮ್ ಇರ್ಬೋದು, ಫಾರೆಸ್ಟ್ ಟೀಮ್ ಇರ್ಬೋದು. ಸೊ ಇವರುಗಳ ಒಂದು ತಂಡವನ್ನು ಆ ಚೆಕ್ ಪೋಸ್ಟ್ಗಳಲ್ಲಿ ಹಾಕಿದ್ದೀವಿ. ಅಲ್ಲಿ ಬೇಕಾಗಿರ್ತಕ್ಕಂಥ ಆ ಸಿಬ್ಬಂದಿ ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಟೆಂಟ್ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಪ್ಲಸ್ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇಡೀ ಜಿಲ್ಲೆಯಲ್ಲಿ ಇಂಟರ್ಸ್ಟೇಟ್ ಬಾರ್ಡರ್ ಚೆಕ್ ಪೋಸ್ಟ್ ನಮ್ಮಲ್ಲಿ 10 ಇರ್ತಕ್ಕಂಥದ್ದು, ಇಂಟರ್ ಡಿಸ್ಟ್ರಿಕ್ಟು 8 ಚೆಕ್ ಪೋಸ್ಟು ಮತ್ತು ಲೋಕಲಿ 9 ಚೆಕ್ ಪೋಸ್ಟನ್ನು ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಮಾನ್ಯ ಪೊಲೀಸ್ ಆಯುಕ್ತರು ಮತ್ತು SP ಅವರು ಸ್ಥಳೀಯವಾಗಿ ಮೊಬೈಲ್ ಚೆಕ್ ಪೋಸ್ಟ್ಗಳನ್ನು ಕೂಡ ಮಾಡ್ಕೋಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದೊಂದು ನಮ್ಮ ಜಿಲ್ಲೆಯಲ್ಲಿ ಒಂದು ಉತ್ತಮವಾದ ಬೆಳವಣಿಗೆ. ಏನಂತಂದರೆ ಒಂದೇ ಕಡೆ ಚೆಕ್ ಪೋಸ್ಟ್ ಇದ್ದಂಥ ಸಂದರ್ಭದಲ್ಲಿ ಈ ಹಣದಿಂದ ಮತದಾರರನ್ನು ಗೆಲ್ಲಲಿಕ್ಕೆ ಹೊಡ್ತಕ್ಕಂಥ ವ್ಯಕ್ತಿಗಳು ಅಥವಾ ಇನ್ನಿತರ ಆಮಿಷಗಳನ್ನು ಹೊಡ್ತಕ್ಕಂಥ ವ್ಯಕ್ತಿಗಳು ಕಳ್ಳದಾರಿಗಳನ್ನು ಹಿಡಿತಕ್ಕಂಥ ಸಂದರ್ಭಗಳುಂಟು. ಹಾಗಾಗಿ ಸಾರ್ವಜನಿಕರಿಗೆ ಗೊತ್ತಾಗದಾಗೆ ಅಥವಾ ಈ ರೀತಿಯ ಕೆಲಸದಲ್ಲಿ ಭಾಗಿಯಾಗ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಾಗದಾಗೆ ಮೊಬೈಲ್ ಚೆಕ್ ಪೋಸ್ಟ್ಗಳನ್ನು ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ 24/7 ಸಾರ್ವಜನಿಕರೇ ಇರ್ಬೋದು, ರಾಜಕೀಯ ಪಕ್ಷಗಳೇ ಇರ್ಬೋದು ಅಥವಾ ಯಾರೇ ಇರ್ಬೋದು, ಈ ಚುನಾವಣೆಯಲ್ಲಿ ಏನಾದರೂ ನೀತಿ ಸಂಹಿತೆ ಉಲ್ಲಂಘನೆ ಇರ್ಬೋದು, ಅಕ್ರಮಗಳಿರ್ಬೋದು, ಇನ್ನಿತರೆ ಉಡುಗೊರೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ದೂರುಗಳನ್ನು ಪರಿಶೀಲನೆ ಮಾಡಲಿಕ್ಕೆ ನಮ್ಮಲ್ಲಿ ಟೋಲ್ ನಂಬರ್ 1950 ತೆರೆದಿದ್ದೀವಿ. ಯಾರು ಬೇಕಾದ್ರೂ ಅದಕ್ಕೆ ಕಾಲ್ ಮಾಡ್ಬೋದು. ಇದರ ಜೊತೆಗೆ ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ ಈ ಕಂಪ್ಲೇಂಟ್ಸನ್ನು ಕೊಡಲಿಕ್ಕೆ ಕೆಲವರು ಈ ಫೋನ್ ನಂಬರ್ಗೆ ಕಾಲ್ ಮಾಡಲಿಕ್ಕೆ ಭಯಪಡ್ಬೋದು. ಅಂಥವರು CVGIL ಆ್ಯಪ್ ಅಂತ ಒಂದು ಓಪನ್ ಮಾಡಿದ್ದೀವಿ. ಅದ್ರ ಮುಖಾಂತರ ಕೂಡ ಅವರು ಕಂಪ್ಲೇಂಟನ್ನು ದಾಖಲು ಮಾಡ್ಬೋದು. ಇದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಬೇರೆ ರಾಜ್ಯಗಳಿಂದ ಇರ್ಬೋದು, ಸಮುದ್ರದ ಮುಖಾಂತರ ಇರ್ಬೋದು ಅಥವಾ ಇನ್ನಿತರ ಜಿಲ್ಲೆಗಳ ಮುಖಾಂತರ ಇರ್ಬೋದು, ನಮ್ಮ ಜಿಲ್ಲೆಗೆ ಬರ್ತಕ್ಕಂಥ ಹಣ ಇರ್ಬೋದು, ಉಡುಗೊರೆಗಳಿರ್ಬೋದು ಅಥವಾ
ಈ ಚುನಾವಣೆ ಹೆಸರಿನಲ್ಲಿ ಬರ್ತಕ್ಕಂಥ ಡ್ರಗ್ಸನ್ನು ಹಿಡಿಯಲಿಕ್ಕೂ ಕೂಡ ನಾವು ಈಗಾಗಲೇ ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸ್, ಕಮಿಷನರ್, SP ಅವರುಗಳ ಜೊತೆಯಲ್ಲಿ ಒಂದು ತಂಡವನ್ನು ಮಾಡ್ಕೊಂಡಿದ್ದೀವಿ. ಇವರುಗಳು ಕೂಡ ಆ ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ದೂರುಗಳನ್ನು ದಾಖಲು ಮಾಡಲಿಕ್ಕೆ ಅಥವಾ ಡ್ರಗ್ಸನ್ನು ಡ್ರಗ್ಸ್ ಬಂದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ಸ್ ಮಾಡಲಿಕ್ಕೆ ಪೊಲೀಸವರು ಕಸ್ಟಮ್ಸ್ಗೆ ದೂರನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇದಾದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ EVM ಮತ್ತು VVPATಗಳು ಬಂದಿರತಕ್ಕಂಥದ್ದು, ಅವುಗಳನ್ನು ನಾವು ಸುಸಜ್ಜಿತ ಸ್ಥಿತಿಯಲ್ಲಿಟ್ಟು ಈಗ ಅದನ್ನು ಏಪ್ರಿಲ್ 5ನೇ ತಾರೀಕು ಆಯಾ ಕ್ಷೇತ್ರವಾರು ರ್ಯಾಂಡಮೈಸೇಷನ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದೀವಿ. ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಆ ತಾಲೂಕಿನಲ್ಲಿ ಅಥವಾ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಅವುಗಳನ್ನು ಎಲ್ಲಿ ಶೇಖರಣೆ ಮಾಡಬೇಕು, ಯಾವ ರೀತಿಯ ಸೆಕ್ಯೂರಿಟಿನ ಕೊಡಬೇಕು, ಅಂದರೆ ಮಸ್ಟರಿಂಗ್ ಆ್ಯಂಡ್ ಡಿಮಸ್ಟರಿಂಗ್ ಸೆಂಟರ್ ಮಾಡಲಿಕ್ಕೆ ಮತ್ತು EVMಸನ್ನು ಪ್ರಿಸರ್ವ್ ಮಾಡಲಿಕ್ಕೆ ಜಾಗಗಳನ್ನು ಗುರುತು ಮಾಡಿದ್ದೀವಿ. ಅವುಗಳಿಗೆ ರಕ್ಷಣೆ ಕೊಡಲಿಕ್ಕೆ 3 ರೀತಿಯ ರಕ್ಷಣೆಯನ್ನು ಒದಗಿಸಿರ್ತಕ್ಕಂಥದ್ದು. ಒಂದು ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್, ಎರಡನೇದು ಸ್ಟೇಟು ಆರ್ಮ್ ಪೊಲೀಸ್ ಮತ್ತು ನಮ್ಮ ಜಿಲ್ಲೆಯ ಸಿವಿಲ್ ಪೊಲೀಸು ಅವರದನ್ನು ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ಚುನಾವಣೆ ಪ್ರಕ್ರಿಯೆಗೆ ಜಿಲ್ಲಾ ಚುನಾವಣಾಧಿಕಾರಿ ಜೊತೆ ಕೆಲಸ ಮಾಡಲಿಕ್ಕೆ 16 ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ. ಇಟ್ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆ್ಯಂಡ್ ಅಪ್ರೂವ್ಡ್ ಬೈ CEO ಆಫೀಸ್. ಒಂದು ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಬ್ಬ ನೋಡಲ್ ಆಫೀಸರ್ ಮಾಡ್ಕೊಂಡಿದ್ದೀವಿ. ಈ ಮ್ಯಾನ್ ಪವರ್ನ ಟ್ರೈನಿಂಗ್ ಮಾಡಲಿಕ್ಕೆ ಒಂದು ನೋಡಲ್ ಆಫೀಸರ್ ಇರ್ತಕ್ಕಂಥದ್ದು, ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ, ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಮತ್ತು ಈ IT ಸೆಲ್ ನೋಡಲಿಕ್ಕೆ ಒಬ್ಬರು, ಸ್ವೀಪ್ ನೋಡಲಿಕ್ಕೆ ಪುನಃ ಮತ್ತೊಮ್ಮೆ ಜಿಲ್ಲಾ ಪಂಚಾಯತ್ CO ಅವರೇ ನೋಡಲ್ ಆಫೀಸರ್ ಆಗಿರ್ತಕ್ಕಂಥದ್ದು, ಲಾ ಆ್ಯಂಡ್ ಆರ್ಡರ್ ಮತ್ತು ಸೆಕ್ಯೂರಿಟಿಯನ್ನು ನೋಡಲಿಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ SP ಅವರು ಇರ್ತಾರೆ, ನಗರ ಪ್ರದೇಶದಲ್ಲಿ ಮನೆ ಪೊಲೀಸ್ ಆಯುಕ್ತರು ಇರ್ತಕ್ಕಂಥದ್ದು, EVM ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಬ್ಬ ನೋಡಲ್ ಆಫೀಸರ್ ಮಾಡಿದ್ದೀರಿ. ಇದೇ ರೀತಿ ಒಟ್ಟು 16 ಚುನಾವಣಾ ಕಾರ್ಯಗಳಿಗೆ 16 ಜನ ನಾವು ನೋಡಲ್ ಆಫೀಸರನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಚುನಾವಣೆ ಹಿನ್ನೆಲೆಯಲ್ಲಿ ನಿನ್ನೆ ನಮಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದರೂ ಸಹ 1 ವಾರದ ಹಿಂದೆಯೇ ರಾಜ್ಯ ಚುನಾವಣಾ ಆಯೋಗ ಲಿಖಿತವಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಏನು ಅನಧಿಕೃತ ಬ್ಯಾನರ್ಸ್ ಇರ್ಬೋದು, ಬಂಟಿಂಗ್ಸ್ ಇರ್ಬೋದು, ಹೋರ್ಡಿಂಗ್ಸ್ ಇರ್ಬೋದು, ಭಿತ್ತಿಪತ್ರ ಇರ್ಬೋದು, ಗೋಡೆ ಬರಹ ಇರ್ಬೋದು, ಇವುಗಳನ್ನು ತೆಗಿಲಿಕ್ಕೆ ಆದೇಶವನ್ನು ಮಾಡಿದರು. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ನಿನ್ನೆಯವರೆಗೂ ಸುಮಾರು ಪಬ್ಲಿಕ್ ಪ್ಲೇಸಸಲ್ಲಿ 507 ವಾಲ್ ರೈಟಿಂಗು, 1421 ಪೋಸ್ಟರ್ಸು, 1746 ಬ್ಯಾನರ್ಸು, ಇತರೆ ರೂಪದಲ್ಲಿ 634, ಒಟ್ಟಾರೆ 4308 ಪ್ರಕರಣಗಳಲ್ಲಿ ಅದನ್ನು ನಾವು ಕ್ಲೀನ್ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಒಂದು ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಪ್ರೈವೇಟ್ ಪ್ರಾಪರ್ಟಿಯಲ್ಲೂ ಕೂಡ ವಾಲ್ ರೈಟಿಂಗಲ್ಲಿ 21, ಪೋಸ್ಟರ್ಸ್ 272, ಬ್ಯಾನರ್ಸ್ 184, ಅದರ್ಸು 17, ಟೋಟಲಿ 494 ಪ್ರಕರಣಗಳಲ್ಲಿ ಇವುಗಳನ್ನು ನಾವು ಕ್ಲೀನ್ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಜಿಲ್ಲೆಯಲ್ಲಿ ತಮಗೆ ಗೊತ್ತಿರ್ತಕ್ಕಂಥದ್ದು, ನಮ್ಮ ಜಿಲ್ಲೆಯಲ್ಲಿ ಬೆಳೆಗಳಿಗೆ ರಕ್ಷಣೆ ನೀಡಲಿಕ್ಕೆ ಗನ್ನನ್ನು ಪಡೆದಿರ್ತಕ್ಕಂಥದ್ದು ಮತ್ತು ಕೆಲವರಿಗೆ ವೈಯಕ್ತಿಕ ರಕ್ಷಣೆಗೋಸ್ಕರ ಏನು ಶಸ್ತ್ರಾಸ್ತ್ರಗಳನ್ನು ನಮ್ಮಲ್ಲಿ ಅನುಮತಿ ಪಡೆದಿದ್ದಾರೆ, ಅದನ್ನು ಕೂಡ ಸ್ಥಳೀಯವಾಗಿರ್ತಕ್ಕಂಥ ಪೊಲೀಸ್ ಠಾಣೆ ಅಥವಾ ಆಥರೈಸ್ಡ್ ಡೀಲರ್ಸ್ ಏನಿದೆಯೋ ಅವರ ಬಳಿ ನಿನ್ನೆಯಿಂದ 10 ದಿನಗಳ ಒಳಗಾಗಿ ಅದನ್ನು ಡಿಪಾಸಿಟ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಆಯುಕ್ತರು ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಮಿಟಿ ಇದೆ. ನಾವು SP ಮತ್ತು ಸಂಬಂಧಪಟ್ಟಂಥ ಫಾರೆಸ್ಟ್ ಆಫೀಸರು ಆ ಕಮಿಟಿಯಲ್ಲಿದ್ದೀವಿ. ನಾವು ಅವುಗಳ ಬಗ್ಗೆ ತೀರ್ಮಾನ ಮಾಡಿ ಎಲ್ಲೆಲ್ಲಿ ಡಿಪಾಸಿಟ್ ಮಾಡಬೇಕು ಅಂತ ಒಂದು ಕಮಿಟಿಯನ್ನು ಮಾಡಿದ್ದೀವಿ. ಆ ಕಮಿಟಿ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಇತ್ತೀಚೆಗೆ ಕೇರಳ ವಿಧಾನಸಭೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಒಂದು ಹೈಕೋರ್ಟ್ ಆದೇಶ ಆಗಿದೆ. ಅಡಿಕೆ ಬೆಳೆಗಾರರಿರ್ಬೋದು ಅಥವಾ ಇನ್ನಿತರ ಬೆಳೆಗಳನ್ನು ಬೆಳೀತಕ್ಕಂಥ ರೈತರು ಆ ಗನ್ನುಗಳನ್ನು ಅವರ ಬಳಿ ಇರ್ತಕ್ಕಂಥ ರಿವಾಲ್ವರ್ಸನ್ನು ಡಿಪಾಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಕ್ರಿಮಿನಲ್ಸು ಮತ್ತು ಆಂಟಿ ಸೋಷಿಯಲ್ ಎಲಿಮೆಂಟ್ಸು ಬಳಿ ಇರ್ತಕ್ಕಂಥ ಮಾತ್ರ ಗನ್ಸ್ ಆ್ಯಂಡ್ ರಿವಾಲ್ವರ್ಸನ್ನು ಡಿಪಾಸಿಟ್ ಮಾಡಬೇಕು. ಹಾಗಾಗಿ ಉಳಿದವ್ರದನ್ನು ಡಿಪಾಸಿಟ್ ಮಾಡಬಾರ್ದು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ಮುಖ್ಯ ಚುನಾವಣಾಧಿಕಾರಿಗಳ ಬಳಿ ಆ ಪ್ರಸ್ತಾವನೆಯನ್ನು ಕಳಿಸಿ ಅವರ ಮಾರ್ಗದರ್ಶನದಂತೆ
ಅವುಗಳ ಮುಂದಿನ ತೀರ್ಮಾನ ತಗೊಳ್ಳೋಕ್ಕೆ ಕಮಿಟಿಯನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದ ದಿನದಿಂದ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಚಿವರೇ ಇರ್ಬೋದು, ಶಾಸಕರಿರ್ಬೋದು, MP ಅವರಿರ್ಬೋದು, ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ಚೇರ್ಮನ್ಸ್ ಇರ್ಬೋದು, ಅವರ ಬಳಿ ಇದ್ದಂಥ ಎಲ್ಲ ವಾಹನಗಳನ್ನು ಮತ್ತು ಸಿಬ್ಬಂದಿಯನ್ನು ವಾಪಸ್ ಪಡೆದಿದ್ದೀವಿ. ಅವರಿಗೆ ನೀಡಿದ್ದಂಥ ಸರ್ಕಾರಿ ಕಚೇರಿಗಳನ್ನು ನಮ್ಮ ಸುಪರ್ದಿಗೆ ಪಡೆದಿದ್ದೀವಿ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗೆಸ್ಟ್ ಹೌಸ್ಗಳು, ಸರ್ಕಾರಿ ಬಂಗಲೆಗಳನ್ನು ಜಿಲ್ಲಾಡಳಿತ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ನಿನ್ನೆ ಆದೇಶದಂತೆ 24 ಗಂಟೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಸಹ ಯಾವುದೇ ಸರ್ಕಾರಿ ಜಾಗಗಳಲ್ಲಿ ಬ್ಯಾನರ್ಸು, ಬಂಟಿಂಗ್ಸು, ಓಡರ್ಸು, ಕಟೌಟ್ಸು, ಫ್ಲೆಕ್ಸು, ಭಿತ್ತಿಪತ್ರ, ಗೋಡೆ ಬರಹಗಳು ಇರಬಾರ್ದು ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಕಾರ್ಯಾಚರಣೆ ಆಗಿದೆ. ಇವತ್ತು ಸಂಜೆ ಒಳಗಡೆ ಅಥವಾ ಇವತ್ತು 11:30 ಒಳಗಡೆ 24 ಗಂಟೆ ಅಂದರೆ ಅದಕ್ಕೆ ನಾವು ಸಂಪೂರ್ಣವಾಗಿ ಒಂದು OK ರಿಪೋರ್ಟನ್ನು ತಗೊಂಡು ಇಡೀ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸರ್ಕಾರಿ ಸ್ಥಳಗಳಲ್ಲಿ ಈ ರೀತಿಯ ಹೋರ್ಡಿಂಗ್ಸು, ಬ್ಯಾನರ್ಸ್, ಬಂಟಿಂಗ್ಸ್ ಹಾಕಲಿಕ್ಕೆ ಅವಕಾಶ ಇಲ್ಲ. ಪ್ರೈವೇಟ್ ಜಾಗಗಳಲ್ಲಿ ಇರ್ತಕ್ಕಂಥ ಬ್ಯಾನರ್ಸು, ಬಂಟಿಂಗ್ಸು, ಹೋರ್ಡಿಂಗ್ಸ್ ಇನ್ನೊಂದು ಮತ್ತೊಂದಕ್ಕೆ ಅನುಮತಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಕೂಡ ಸಂಪೂರ್ಣವಾಗಿ ತೆಗಿಬೇಕು. ಖಾಸಗಿ ಜಾಗಗಳಂತಂದರೆ ಅದು ಅಧಿಕೃತ ಖಾಸಗಿ ಜಾಗಗಳಾಗಿರಬೇಕು. ಸರ್ಕಾರಿ ಜಾಗಗಳಲ್ಲಿ ಒತ್ತುವರಿ ಮಾಡಿಕೊಂಡು ಅಲ್ಲಿ ಮನೆಯನ್ನು ಕಟ್ಸ್ಕೊಂಡು ಅದರ ಮೇಲೆ ನಾವು ಬ್ಯಾನರ್ಸು, ಬಂಟಿಂಗ್ಸು, ಫ್ಲ್ಯಾಗು, ಹೋರ್ಡಿಂಗ್ಸು, ಭಿತ್ತಿಪತ್ರ ಹಾಕ್ತಿರಂತಂದರೆ ಅದಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಅವರೇನಾದರೂ ಮುಂದಿನ ದಿನಗಳಲ್ಲಿ ಇವುಗಳನ್ನು ಹಾಕಬೇಕಂತಂತಂದರೆ ಅದಕ್ಕೆ ಏಕಗವಾಕ್ಷಿಯನ್ನು ಮಾಡಿರ್ತಕ್ಕಂಥದ್ದು. ಅಲ್ಲಿ ಅವರ ಮನೆಯ ದಾಖಲೆಗಳನ್ನು, ಅದು ಅಧಿಕೃತವಾದ ಮನೆಯೇ, ಬಿಲ್ಡಿಂಗ್ ಪ್ಲ್ಯಾನ್ ಇದೆಯಾ, ಅಪ್ರೂವಲ್ಸ್ ಇದೆಯಾ, ಆರ್ ಎಲಿಜಿಬಲ್ ಅಂತೇಳಿ ಪರಿಶೀಲನೆ ಮಾಡಿ ಅಲ್ಲಿಗೆ ಈ ರೀತಿಯ ಚುನಾವಣಾ ಭಿತ್ತಿಪತ್ರಗಳಿರ್ಬೋದು, ಹೋರ್ಡಿಂಗ್ಸ್ ಹಾಕೊಳ್ಳಿಕ್ಕೆ ಅವಕಾಶ ಅಂತೇಳಿ ಚೆಕ್ ಮಾಡಿ ನೋಡಲಿಕ್ಕೆ ಸ್ಥಳೀಯವಾಗಿ ರಿಟರ್ನಿಂಗ್ ಆಫೀಸರು ಮತ್ತು ಜಿಲ್ಲಾ ಮಟ್ಟದಲ್ಲಿ ಆ ಏಕಗವಾಕ್ಷಿ ಅದು ಪರಿಶೀಲನೆ ಮಾಡಿ ಅನುಮತಿಯನ್ನು ಕೊಡ್ತಕ್ಕಂಥದ್ದು. ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಯಕ್ಷಗಾನ ಇರ್ಬೋದು, ಕೋಲ ಇರ್ಬೋದು, ಇನ್ನಿತರೆ ಧಾರ್ಮಿಕ ಕಾರ್ಯಗಳು, ಸಾಮಾಜಿಕ ಕಾರ್ಯಗಳು, ಶೈಕ್ಷಣಿಕ ಕಾರ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇವುಗಳಿಗೆ ಯಾವುದಕ್ಕೂ ಸಹ ಈ ಚುನಾವಣಾ ನೀತಿ ಸಂಹಿತೆ ಅಡ್ಡಿ ಬರೋದಿಲ್ಲ. ಆದರೆ ಈ ಕಾರ್ಯಕ್ರಮಗಳ ಹೆಸರಿನಲ್ಲಿ ಯಾವುದೇ ರಾಜಕಾರಣಿ, ರಾಜಕೀಯ ಪಕ್ಷ, ರಾಜಕೀಯ ಮುಖಂಡರುಗಳು, ಸ್ಥಳೀಯವಾಗಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರ್ತಕ್ಕಂಥ ಕಾರ್ಯಕರ್ತರುಗಳು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು, ಪ್ರಚಾರ ಮಾಡ್ಕೊಳ್ತಕ್ಕಂಥದ್ದು, ಇದರ ನೆಪದಲ್ಲಿ ಮತದಾರರನ್ನು ಸೆಳೆಯಲಿಕ್ಕೆ ಪ್ರಯತ್ನ ಪಟ್ಟಲ್ಲಿ ಜಿಲ್ಲಾಡಳಿತ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸ್ತದೆ. ಅದನ್ನು ಹೊರತುಪಡಿಸಿ ಸಾರ್ವಜನಿಕರು ಮುಕ್ತವಾಗಿ, ಯಾವುದೇ ಧರ್ಮದ ಸಾರ್ವಜನಿಕರಿರ್ಬೋದು, ಯಾವುದೇ ಧರ್ಮದ ಬಂಧುಗಳಿರ್ಬೋದು, ಅವರ ಹಬ್ಬ ಆಚರಣೆಗಳನ್ನು, ಅವರ ಧಾರ್ಮಿಕ ಬಯಕೆಗಳನ್ನು, ಅವರ ಪೂಜಾ ಪುನಸ್ಕಾರಗಳನ್ನು ಮಾಡಿಕೊಳ್ಳಿಕ್ಕೆ ಚುನಾವಣಾ ನೀತಿ ಸಂಹಿತೆ ಅಡ್ಡಿ ಬರಲ್ಲ. ಒಂದು ವೇಳೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಅವರು ಏನಾದರೂ ಬ್ಯಾನರ್ಸು, ಬಂಟಿಂಗ್ಸು, ಹೋರ್ಡಿಂಗ್ಸ್ ಹಾಕಬೇಕಂತ ಸಂದರ್ಭದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಚುನಾವಣಾಧಿಕಾರಿಯ ಅನುಮತಿಯನ್ನು ಪಡೆದು ತದನಂತರ ಅವರು ಆ ಬ್ಯಾನರ್ಸು ಅಥವಾ ಹೋರ್ಡಿಂಗ್ಸು, ಕಟೌಟ್ಸ್ ಹಾಕ್ಕೊಳ್ಳಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇಡೀ ಜಿಲ್ಲೆಯಲ್ಲಿ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿರೋದ್ರಿಂದ ಪ್ರಚಾರದ ಕಾರ್ಯ ಇರ್ಬೋದು, ಪ್ರಚಾರದ ಸ್ಥಳಗಳಿರ್ಬೋದು, ಪ್ರಚಾರದ ವೇದಿಕೆಗಳಿರ್ಬೋದು, ಸ್ಟಾರ್ ಪ್ರಚಾರಕರು ಬರುವಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲಿಪ್ಯಾಡ್ಗಳು, ಈ ಎಲ್ಲ ಮಾಹಿತಿಯನ್ನು ಈಗಾಗಲೇ ನಾವು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಸ್ಥಳೀಯವಾಗಿ ಲಭ್ಯವಿರತಕ್ಕಂಥ ಈ ಪ್ರಚಾರ ವೇದಿಕೆಗಳು, ಪ್ರಚಾರ ಸ್ಥಳಗಳಿಗೆ ಅಥವಾ ಎಲಿಪ್ಯಾಡ್ಗಳು ಬರುವಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಎಲಿಪ್ಯಾಡ್ಗಳ ವಿವರಗಳನ್ನು ಕೂಡ ರಾಜಕೀಯ ಮುಖಂಡರಿಗೆ ನಾವು ಹಂಚ್ಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ಪಕ್ಷ ಅರ್ಜಿಯನ್ನು ಸಲ್ಲಿಸುವಾಗ ಕಡ್ಡಾಯವಾಗಿ ಅನುಮತಿಯನ್ನು ಪಡೆಯಲೇಬೇಕು. ಅನುಮತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಸುವಿಧಾ ಆ್ಯಪ್ ಅಥವಾ ಒಂದು ಆ್ಯಪನ್ನು ಓಪನ್ ಮಾಡ್ಕೊಂಡಿರ್ತಕ್ಕಂಥದ್ದು, ಅದರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಯಾರು ಮೊದಲಿಗೆ ಅರ್ಜಿಯನ್ನು ಸಲ್ಲಿಸ್ತಾರೋ ಅವರಿಗೆ ಮೊದಲಿಗೆ ಅನುಮತಿಯನ್ನು ಕೊಡಬೇಕು. ಏಕಾಏಕಿ ಒಂದು ಕಡೆ ಕೊಡ್ತಕ್ಕಂಥದ್ದು, ಇನ್ನೊಂದು ಕಡೆ ಕೊಡದೇ ಇರತಕ್ಕಂಥದ್ದು ಮಾಡಲಿಕ್ಕೆ ರಿಟರ್ನಿಂಗ್ ಆಫೀಸರ್ ಇರ್ಬೋದು ಅಥವಾ
ಜಿಲ್ಲಾ ಮಟ್ಟದಲ್ಲಿ ಏಕಗವಾಕ್ಷಿಗೆ ಇದಕ್ಕೆ ಅವಕಾಶ ಇಲ್ಲ. ಇದರ ಜೊತೆಗೆ ಯಾವುದೇ ಕಾರ್ಯಕ್ರಮದಲ್ಲಿ, ಯಾವುದೇ ವೇದಿಕೆಯಲ್ಲಿ, ಯಾವುದೇ ಒಂದು ಪ್ರಚಾರದ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಮೈಕ್ಗಳನ್ನು ಬಳಸಬೇಕಾದ್ರೆ ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯ ಅನುಮತಿಯನ್ನು ಪಡೆಯಬೇಕು. ಆ ಕಾರ್ಯಕ್ರಮದ ಬಳಿ ಬ್ಯಾನರ್ಸ್, ಬಂಟಿಂಗ್ಸ್, ಹೋರ್ಡಿಂಗ್ಸ್ ಏನಾದರೂ ಹಾಕಬೇಕಂತ ಸಂದರ್ಭದಲ್ಲಿ ಆ ಪಕ್ಷ, ಆ ಅಭ್ಯರ್ಥಿ, ಆ ರಾಜಕೀಯ ಮುಖಂಡರು ಅಥವಾ ಕಾರ್ಯಕರ್ತ ಸ್ಥಳೀಯವಾಗಿ ರಿಟರ್ನಿಂಗ್ ಆಫೀಸರ್ ಇರ್ಬೋದು ಅಥವಾ ಜಿಲ್ಲಾ ಚುನಾವಣಾಧಿಕಾರಿಗಳ ಬಳಿ ಕಡ್ಡಾಯವಾಗಿ ಸಮಯ, ಸ್ಥಳ, ದಿನಾಂಕ, ಎಷ್ಟು ಗಂಟೆ ಈ ಕಾರ್ಯಕ್ರಮಕ್ಕೆ ಅಂತೇಳಿ ಕೇಳಿ ಅನುಮತಿಯನ್ನು ಸಲ್ಲಿಸಬೇಕು. ಅನುಮತಿ ಪಡೆದ ನಂತರವೇ ಅವರು ಈ ಎಲ್ಲ ಪ್ರಚಾರ ಸಾಮಗ್ರಿಗಳನ್ನು ಅಳವಡಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಒಟ್ಟಾರೆ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮುಕ್ತವಾಗಿ, ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಮಾಡಲಿಕ್ಕೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಜಿಲ್ಲಾ ಪಂಚಾಯತ್, 16 ಜನ ತಂಡದ ನೋಡಲ್ ಆಫೀಸರ್ಸ್, ಇನ್ನಿತರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತಕ್ಕಂಥ ಎಲ್ಲ ತಂಡಗಳು ಸುಸಜ್ಜಿತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ 1860 ಮತಗಟ್ಟೆಗಳ ಪೈಕಿ ಸುಮಾರು 100 ಮತಗಟ್ಟೆಗಳನ್ನು ನಾವು ಮಾಡೆಲ್ ಮತಗಟ್ಟೆಗಳಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ವಿಶಿಷ್ಟ ಕಲೆಗಳಿಂದ, ವಿಶಿಷ್ಟ ಸಂಸ್ಕೃತಿಯಿಂದ ಮತದಾರರನ್ನು, ಸಾರ್ವಜನಿಕರನ್ನು ಮತಗಟ್ಟೆಗೆ ಸೆಳೆಯಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಕಲೆಗಳಾದ ಯಕ್ಷಗಾನ ಇರ್ಬೋದು, ಕಂಬಳ ಇರ್ಬೋದು, ಬ್ಲೂ ವೇವ್ ಇರ್ಬೋದು, ಹೆರಿಟೇಜ್ ಇರ್ಬೋದು, ಗೋ ಗ್ರೀನ್ ಇರ್ಬೋದು, ಈ ರೀತಿಯ ಒಂದು ಕಲೆಗಳ ಚಿತ್ರಗಳಿಂದ ಸುಮಾರು 13 ಮತಗಟ್ಟೆಗಳಲ್ಲಿ ವಿಶಿಷ್ಟ ಮತಗಟ್ಟೆಗಳಾಗಿ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ಕೆಲವು ಮತಗಟ್ಟೆಗಳಲ್ಲಿ ಮಹಿಳಾ ಅಧಿಕಾರಿಗಳೇ ಮತಗಟ್ಟೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಇನ್ನು ಕೆಲವು ಮತಗಟ್ಟೆಗಳನ್ನು ಯಂಗ್ ವೋಟರ್ಸ್ ಅಥವಾ ಯಂಗ್ ಅಧಿಕಾರಿಗಳೇ ಮತಗಟ್ಟೆ ಕೇಂದ್ರಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಇನ್ನೂ ಕೆಲವು ಮತಗಟ್ಟೆಗಳನ್ನು ನಮ್ಮ ಡಿಸೇಬಲ್ಡ್ ಅಧಿಕಾರಿಗಳ ತಂಡ ನಿರ್ವಹಣೆ ಮಾಡ್ತಕ್ಕಂಥದ್ದು. ಈ ರೀತಿ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ 100 ಮತಗಟ್ಟೆಗಳನ್ನು ಮಾದರಿ ಮತಗಟ್ಟೆಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಸೊ ಅದರ ಮಾಹಿತಿಯನ್ನು ಕೂಡ ತಮಗೆ ಕೊಡ್ತೀವಿ. ಸೊ ಈ ರೀತಿ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಸೊ ಈ ಸಂಬಂಧ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು, ಪಕ್ಷಗಳ ಅಭ್ಯರ್ಥಿಗಳು ಆಗ್ತಕ್ಕಂಥವರು, ಸಾರ್ವಜನಿಕರು ಈ ಸಂಬಂಧ ಸಂಪೂರ್ಣ ಸಹಕಾರವನ್ನು ನೀಡಬೇಕು. ಚುನಾವಣೆಯನ್ನು ಶಾಂತಿಯುತವಾಗಿ ಮಾಡಲಿಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ. ಇದರಲ್ಲಿ ಯಾರೂ ಸಹ ಕಾನೂನನ್ನು ಮೀರ್ತಕ್ಕಂಥದ್ದು, ಚುನಾವಣಾಧಿಕಾರಿಗಳ ಆದೇಶಗಳನ್ನು ಅಥವಾ ಕೇಂದ್ರ ಚುನಾವಣಾ ಆಯೋಗದ ಆದೇಶಗಳನ್ನು ಮೀರಲಿಕ್ಕೆ ಅವಕಾಶ ಇಲ್ಲ. ಸೊ ಈ ಸಂಬಂಧ ಮಂಗಳೂರು ನಗರ ವ್ಯಾಪ್ತಿ ಅಂದರೆ ಕಮಿಷನರೇಟ್ ವ್ಯಾಪ್ತಿ ಮತ್ತು ಗ್ರಾಮಾಂತರ ವ್ಯಾಪ್ತಿ ಸೇರಿ ಸುಮಾರು ಅನಧಿಕೃತವಾಗಿ 10 ಲಕ್ಷ ಹಣವನ್ನು ಸೀಸ್ ಮಾಡಿದ್ದೀವಿ. ಲಿಕ್ಕರು ಸೊ ಲಿಕ್ಕರು ಸುಮಾರು 200 ಲೀಟರ್ಸು ಲಿಕ್ಕರನ್ನು ನಾವು ಸೀಸ್ ಮಾಡಿದ್ದೀವಿ. ಸುಮಾರು ಡ್ರಗ್ಸು 57 kg ಗಾಂಜಾ ಮತ್ತು ಡ್ರಗ್ಸ್ ಎರಡು ಸೇರಿ ಸುಮಾರು 65 kgಯನ್ನು ಸೀಸ್ ಮಾಡಿದ್ದೀವಿ. ಸೊ ಈ ರೀತಿಯ ಅಕ್ರಮ ತಡೆಯಲಿಕ್ಕೆ ಸ್ಥಳೀಯವಾಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿರ್ತಕ್ಕಂಥ ಮತದಾರರೇ ಇರ್ಬೋದು, ಜಿಲ್ಲೆಯಲ್ಲಿರ್ತಕ್ಕಂಥ ಸಾರ್ವಜನಿಕರೇ ಇರ್ಬೋದು, ಯಾವುದೇ ವ್ಯಕ್ತಿ, ಯಾವುದೇ ಸಂಸ್ಥೆ, ಯಾವುದೇ ರೂಪದಲ್ಲಿ ದೂರನ್ನು ನೀಡಿದಂಥ ಸಂದರ್ಭದಲ್ಲಿ ವಿತಿನ್ 2 hours ಆ ಬಗ್ಗೆ ನಾವು ಅಟೆಂಡ್ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೀರಿ. ಸಾರ್ವಜನಿಕರು ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಗೆ, ಇನ್ನಿತರ ಆಮಿಷಗಳಿಗೆ ಒಳಗಾಗದಾಗೆ
ಮತದಾನದಲ್ಲಿ ಭಾಗವಹಿಸಬೇಕು. ಯಾವುದೇ ವ್ಯಕ್ತಿ ಏನಾದರೂ ಆಮಿಷವನ್ನು ಒಡ್ಡಿದಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸೆಕ್ಟರ್ ಆಫೀಸರ್ ಇರ್ಬೋದು, SST ಇರ್ಬೋದು, FST ಇರ್ಬೋದು, ತಹಶೀಲ್ದಾರ್ ಇರ್ಬೋದು, AC ಇರ್ಬೋದು, ರಿಟರ್ನಿಂಗ್ ಆಫೀಸರ್ ಇರ್ಬೋದು, ಅಥವಾ ನೇರವಾಗಿ MCC ನೋಡಲ್ ಆಫೀಸರ್ ಇರ್ಬೋದು, SP ಇರ್ಬೋದು, ಕಮಿಷನರ್ ಇರ್ಬೋದು, DO ಇರ್ಬೋದು, ಅಥವಾ CVGLಲ್ಲಿ ಕಂಪ್ಲೇಂಟನ್ನು ದಾಖಲು ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ವಿತಿನ್ 2 hours ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಿಲ್ ಗೋ ದೇ, ವಿಲ್ ಸರ್ಚ್, ವಿಲ್ ಅಟೆಂಡ್ ಟು ದಟ್ ಕಂಪ್ಲೇಂಟ್ ಆ್ಯಂಡ್ ವಿಲ್ ಟೇಕ್ ಆ್ಯಕ್ಷನ್ ಇಮಿಡಿಯೇಟ್ಲಿ. ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಲ್ಲಿ, ಅಭ್ಯರ್ಥಿಗಳಲ್ಲಿ, ಪಕ್ಷಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಈಗಾಗಲೇ ಏನು ನೀಡಿದರೆ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕದ್ದು. ಇಲ್ಲವಾದಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1950, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951, ಇಂಡಿಯನ್ ಪಿನಲ್ ಕೋಡ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಕ್ಟ್ ಅಥವಾ CRPC ಆ್ಯಕ್ಟ್ ಅಡಿಯಲ್ಲಿ ಅವರ ವಿರುದ್ಧ ಕೇಸನ್ನು ದಾಖಲಿಸಿ ಮುಂದಿನ ಕ್ರಮಗಳನ್ನು ಪೊಲೀಸ್ ಇಲಾಖೆ ನೋಡಿಕೊಳ್ತದೆ. ಹಾಗಾಗಿ ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯಕರ್ತರಿಗೆ ಇರ್ಬೋದು, ತಮ್ಮ ಅಭ್ಯರ್ಥಿಗಳೇ ಇರ್ಬೋದು, ಅಥವಾ ಮತ್ತೊಬ್ಬರಿಗೆ ಇರ್ಬೋದು, ಈ ಮಾಹಿತಿಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ಸೂಚನೆಗಳನ್ನು ಕೊಡಬೇಕು. ಈ ಸಂಬಂಧ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅವ್ರಿಗೂ ಸಹ ಒಂದು ಮೀಟಿಂಗನ್ನು ತೊಗೊಂಡಿದ್ದೀನಿ. ಅಲ್ಲಿಯೂ ಸಹ ಅವರಿಗೆ ಕಟ್ಟುನಿಟ್ಟಿನ ಈ ಕ್ರಮಗಳನ್ನು ತಿಳಿಸ್ತೀವಿ. ಅದನ್ನು ಉಲ್ಲಂಘನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಮುಲಾಜಿಲ್ಲದೆ ಕ್ರಮಗಳನ್ನು ಜರುಗಿಸ್ತದೆ.